ಮಂಗಳೂರಿನಲ್ಲಿ ಖಾಸಗಿ ಬಸ್ಗಳ ಪ್ರಯಾಣ ದರ ವಿಪರೀತವಾಗಿ ಏರಿಕೆಯಾಗಿದೆ. ಈ ವಿಚಾರದಲ್ಲಿ ಜಿಲ್ಲಾಡಳಿತ ಏಕಪಕ್ಷೀಯ ನಿರ್ಧಾರವನ್ನು ತೋರುತ್ತಿದೆ. ಈ ದರ ಏರಿಕೆಯನ್ನ ಸದ್ಯಕ್ಕೆ ತಡೆಹಿಡಿಯಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಐಕ್ಯ ಹೋರಾಟಕ್ಕೆ ನಿರ್ಧರಿಸಿದ್ದೇವೆ ಎಂದು ಸಿಪಿಐಎಂನ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಜಿಲ್ಲಾ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಚಾಲ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಮಂಗಳೂರಿನಲ್ಲಿ ಖಾಸಗಿ ಬಸ್ಗಳ ಪ್ರಯಾಣ ದರ ವಿಪರೀತ ಏರಿಕೆಯಾಗಿದೆ. ಈ ವಿಚಾರದಲ್ಲಿ ಜಿಲ್ಲಾಡಳಿತ ಏಕಪಕ್ಷೀಯ ನಿರ್ಧಾರವನ್ನು ತೋರುತ್ತಿದೆ. ಇದರಿಂದಾಗಿ ಜನಸಾಮಾನ್ಯರು ಪ್ರತಿದಿನ ಕಷ್ಟ ಅನುಭವಿಸುತ್ತಿದ್ದಾರೆ. ಸದ್ಯಕ್ಕೆ ಇದನ್ನು ತಡೆಹಿಡಿಯಬೇಕು. ಈ ಬಗ್ಗೆ ಜಿಲ್ಲಾಧಿಕಾರಿ ಸಭೆ ಕರೆದು ನಂತರ ಬೆಲೆ ಏರಿಕೆ ಮಾಡುವ ಬಗ್ಗೆ ಯೋಚಿಸಬೇಕು. ಇಲ್ಲವಾದರೆ ಸಮಾನ ಮನಸ್ಕ ಸಂಘಟನೆಗಳಿಂದ ಐಕ್ಯ ಹೋರಾಟ ನಡೆಸುತ್ತೇವೆ ಎಂದು ಹೇಳಿದರು. ಈ ಬಾರಿ ಕೊರೋನಾದ ಸಂಕಷ್ಟದ ಕಾಲಘಟ್ಟದಲ್ಲಿ ಎರಡನೇ ಬಾರಿಗೆ ಖಾಸಗಿ ಬಸ್ಸಿನ ಪ್ರಯಾಣ ದರವನ್ನು ಏಕಾಏಕಿ ಏರಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಕೂಡಲೇ ಅದಕ್ಕೆ ಡಿವೈಎಫ್ಐ ಸಂಘಟನೆಯಿಂದ ವಿರೋಧ ಬಂತು, ಮನವಿಯನ್ನು ಕೊಟ್ಟೆವು. ಕೂಡಲೇ ಅದನ್ನು ತಡೆ ಹಿಡಿದರು. DC ಅವರು ಆದೇಶ ಹೊರಡಿಸಿದ ಅದು ತಡೆ ಹಿಡಿಯಲಾಗಿದೆ ಅಂತೇಳಿ ನಾವು RTA ಸಭೆಯನ್ನು ಕರಿತೇವೆ, ಮತ್ತೆ ಅದನ್ನು ನೋಡಿ ಮುಂದುವರಿಸ್ತೇವೆ ಅಂತ ಹೇಳಿದರು. ಆದರೆ ಯಾವುದೇ ರೀತಿಯಾದಂತಹ ಸಾರಿಗೆ ಪ್ರಾಧಿಕಾರದ ಸಭೆಯನ್ನು ನಡೆಸದೆ ಮತ್ತೆ ಕಳೆದ ಒಂದು ವಾರದ ಹಿಂದೆ ಅವರು ಏರಿಕೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ಇದನ್ನು ಇಡೀ ಜಿಲ್ಲೆಯ ಜನತೆ ಒಕ್ಕೊರಲಿನಿಂದ ನಾವು ವಿರೋಧ ಮಾಡ್ತಾಯಿದ್ದೇವೆ. ಯಾಕೆ ಈಗಾಗಲೇ ಸ್ಥಳೀಯ ಮಟ್ಟದಲ್ಲಿ ಜನತೆ ತುಂಬ ಆಕ್ರೋಶಿತರಾಗಿದ್ದಾರೆ. ಯಾಕೆ ಅನ್ನುವಂಥ ಪ್ರಶ್ನೆ ಕಳೆದ ದೀರ್ಘ ಅವಧಿಯಲ್ಲಿ ನಾವು ನೋಡ್ಕೊಂಡು ಬಂದಿದ್ದೇವೆ. ಬಸ್ ಪ್ರಯಾಣ ದರದಲ್ಲಿ ಪ್ರಶ್ನೆ ಬಂದಾಗ ಅಲ್ಲಿ 50 ಪೈಸೆ ಒಂದು ರೂಪಾಯಿ ಅಂತ ಹೇಳುವಾಗ ಜನನ ಅಷ್ಟು ಮಾತಾಡಿದ್ರು, ಏನು ಎಲ್ಲ ಏರಿಕೆ ಆಗಿದೆ, ಇದು ಆಗಲೇ ಬಿಡಿ ಅಂತ ಹೇಳ್ತಿದ್ರು. ಆದರೆ ಈ ಸಲ ಅಲ್ಲಿ ನೋಡಬೇಕಾದ್ರೆ ದೊಡ್ಡ ಮಟ್ಟದಲ್ಲಿ ನಮ್ಮ ಜಿಲ್ಲೆಯ ಜನತೆಗೆ ಅನ್ಯಾಯ ಆಗಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶುಭೋದಯ ಆಳ್ವ, ನೀರಜ್ ಪಾಲ್, ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ವಿ ಕುಕ್ಯಾನ್, ಸಿಪಿಐ ಜಿಲ್ಲಾ ಮುಖಂಡ HV ರಾವ್, JDS ಮಹಿಳಾ ಮುಖಂಡೆ ಸುಮತಿ S ಹೆಗ್ಡೆ, ಮಾಜಿ ಉಪಮೇಯರ್ ಮೊಹಮ್ಮದ್ ಕುಂಜತ್ ಬೈಲ್ ಸೇರಿದಂತೆ ಮತ್ತಿತರ ಸದಸ್ಯರು ಉಪಸ್ಥಿತರಿದ್ದರು.